ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಂದು ಬ್ರಹ್ಮಾವರ ಬೈಕಾಡಿ ಸಸ್ಯ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಬೆಳೆಸಿದ ಸುಮಾರು 17,748 ನಾನಾ ಜಾತಿಯ ಸಸ್ಯಗಳ ವಿತರಣೆ ಕಾರ್ಯಕ್ರಮ ಜರುಗಿತು. ಇಲ್ಲಿನ ಉಪವಲಯ ಅರಣ್ಯಾಧಿಕಾರಿ ಹರೀಶ್ ಕೆ ಇವರ ಉಸ್ತುವಾರಿಯಲ್ಲಿ ಸುಮಾರು 30 ಜಾತಿಯ ಸಸ್ಯಗಳನ್ನು ಒಂದು ವರ್ಷದಿಂದ ಬೆಳೆಸಲಾಗುತ್ತಿದೆ. ಶ್ರೀಗಂಧ, ಹಲಸು, ಮಾವು, ನೇರಳೆ ಸೇರಿದಂತೆ ಅನೇಕ ಜಾತಿಯ ಸಸ್ಯಗಳನ್ನು ಬೆಳೆಸಲಾಗಿತ್ತು. ಬಳಿಕ ಇಲ್ಲಿನ ಜನೌಷಧ ಕೇಂದ್ರ ಸೇರಿದಂತೆ ಅನೇಕ ಭಾಗಗಳಲ್ಲಿ ಗಿಡ ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಸಾಗುವಾನಿ, ಮಹಾಗನಿ, ನಾಗಲಿಂಗ ಪುಷ್ಪ ಹಾಗೂ ಕೈಬೇವು, ಮಾವು, ಹಲಸು, ಹೆಬ್ಬಲಸು, ಒಳ ದಾಸವಾಳ, ಅಕ್ಕೆ ಮತ್ತು ಇತರ ಶ್ರೀಗಂಧ ಎಲ್ಲ ಗಿಡಗಳನ್ನು ಬೆಳೆಸಿದ್ದು ಈಗಾಗಲೇ ಸಂಘ ಸಂಸ್ಥೆಯವರು ಮತ್ತು ರೋಟರಿ ಕ್ಲಬ್, ಯೂನಿವರ್ಸಿಟಿಯವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿನವರು ಈಗಾಗಲೇ ಎಲ್ಲ ಸುಮಾರು 500 ಗಿಡ ಬೇಡಿಕೆ ನಾವು ಒಂದು 25, 30 ಅಥವಾ 100 ಗಿಡಗಳನ್ನು ನಾವು ನೀಡ್ತಾ ಇದ್ದೇವೆ. ಈ ಸಲ ಕೊರೋನಾ ಇದರಿಂದ ಹೆಚ್ಚು ಇಲಾಖೆಯಿಂದ ಗಿಡಗಳನ್ನು ಹೆಚ್ಚು